ಏನು ಮ್ಯಾಪ್ ನೋಡಿದ್ರೆ ಹೇಗಿದೆ, ಅದು ಸೌತಿಗೆ ಹೋಗುವಾಗ ನೇರೋ ಆಗ್ತಾ ಹೋಗುವಾಗ ಅದು 100 ಮೀಟರ್ ಆಗಿ ಉಳಿಯುವುದಿಲ್ಲ. ಹೌದು. ನಾರ್ತ್ ಅಲ್ಲಿ 100 ಮೀಟರ್ ಹಾಕಿದ್ರೆ ನೆಕ್ಸ್ಟ್ ಬರುವಾಗ 105 ಮೀಟರ್ ಆಗಬೇಕು. ಇಲ್ಲಿಂದು ಅದು ಸೇಮ್ ರಿಟೇನ್ ಆಗುತ್ತೆ. ಆ 105 ಮೀಟರ್ ಹಾಕಿದ್ರೆ ಅಲ್ಲಿ ಇನ್ಸಿಡೆಂಟ್ಸ್. ಸೊ ಅದನ್ನು ಆ ಬೇಸಿಸ್ ಅಲ್ಲಿ ಯಾರು ಸೊಲ್ಯೂಷನ್ ಮಾಡಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ರಿಕ್ರೂಟ್ ಮಾಡಿದ್ರೆ ದಿಸ್ ಇಸ್ ಸೊಲ್ಯೂಷನ್ ಆಯ್ತು. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ರಿಗಾರ್ಡಿಂಗ್ ಟೆಂಪಲ್ ರೋಡು ಓನ್ಲಿ ಥಿಂಗ್ ಸೋಮೇಶ್ವರ ಬಟ್ಟಂಪಾಡಿಯಲ್ಲಿ ಬಹುಶಃ ಇವತ್ತು ವಿಪರೀತವಾದ ಆ ಒಂದು ಕಡಲ್ ಕೊರತೆಯ ಪ್ರತಿ ವರ್ಷ ಕೂಡ ಆಗ್ತಾಯಿದೆ. ರಸ್ತೆ ಕೂಡ ಇವತ್ತು ಅಲ್ಲಿ ಕಟ್ಟಾಗಿದೆ. ಇಲ್ಲಿಗೆ ಶಾಶ್ವತವಾದ ಒಂದು ಸಮುದ್ರ ಕೊರತೆ ತಡೆಗಟ್ಟುವಂಥ ಕೆಲಸ ಮಾಡದಿದ್ದಲ್ಲಿ ನಮಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಸಲ ಬಹುಶಃ ನಾವು ಈ ಒಂದು ಪ್ರದೇಶಕ್ಕೆ ಸುಮಾರು 70 ಕೋಟಿ ರೂಪಾಯಿ ಅನುದಾನವನ್ನು ನಾವು ಇವತ್ತು ನಿಗದಿಪಡಿಸಿದ್ದೇವೆ. ಇದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಮ್ಯಾರಿಟೈಮ್ ಬೋರ್ಡ್ನ ಮುಖ್ಯಸ್ಥರು, ಫಿಶರ್ಸ್ ಡಿಪಾರ್ಟ್ಮೆಂಟ್ನವರು, ಅದೇ ರೀತಿ ನಮ್ಮ ಸ್ಥಳೀಯ ಮಟ್ಟದ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಹೋಗ್ಬೋದಂತೆ ನಾವಿವತ್ತು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ಈ ಒಂದೆಲ್ಲ ಕೆಲಸ ಕಾರ್ಯಗಳಿಗೆ PMC ಅನ್ನು ಇವತ್ತು ಸರ್ಕಾರ ನೇಮಕಗೊಳಿಸ್ತದೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅಂತೇಳಿ. ಅವ್ರು ಆದ ನಂತರ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಹಾಕಿದ ರಿಪೋರ್ಟ್ನ ಅನುಗುಣವಾಗಿ ಮತ್ತೆ DPR ಮಾಡಿ ಟೆಂಡರ್ ಇವತ್ತು ಆಗುವಂಥದ್ದು. ಇದು ಇವತ್ತಿನ ನಾಳೆಗೆ ಆಗುವಂಥ ಕೆಲಸ ಅಲ್ಲ. ಅದು ಇವತ್ತು ಪ್ರಾರಂಭ ಆದರೆ ನಾಳೆದು ಮುಗೀತದೆ. ಅದಕ್ಕೆ ನಾವು ಇವತ್ತು ಈ ಕನ್ಸಲ್ಟೆನ್ಸ್ ಆದ ತಕ್ಷಣ ಮತ್ತು ಅಧಿಕಾರಿಗಳು ಇವತ್ತು ಬರ್ತಾರೆ, ಚರ್ಚೆ ಮಾಡಿ ಊರವರ ಅಭಿಪ್ರಾಯ ಪಡೆದುಕೊಂಡು ಬಹುಶಃ ಅದನ್ನು ಆದಷ್ಟು ಅತ್ಯುತ್ತಮ ರೀತಿ ಮಾಡಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮತ್ತು ಎಲ್ಲಿ ಕಳೆದ ಸಲ ಕೆಲವೊಂದು ಗ್ಯಾಪ್ ಆಗಿತ್ತು, ಕೋಟೆಪುರ, ಮೊಗೇರುಪಟ್ಟಣ, ಸಿ ಗ್ರೌಂಡ್ ಮತ್ತು ಸೋಮೇಶ್ವರ ಉಚ್ಚಲದಲ್ಲಿ, ಅದಕ್ಕೆಲ್ಲ ಕೂಡ ಟೆಂಡರ್ ಆಗಿದೆ. ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಮಳೆಗಳಿಗೆ ಮುಂಚೆ ಏನು ಮಾಡ್ತಿದ್ದಾರೆ ಅದನ್ನೇ ಮಾಡಬೇಕಷ್ಟೇ. ನೋಡಿ, ಅಲ್ಲ ಅಲ್ಲಿ ಇದು ಅಧಿಕಾರಿಗಳಿಗೆ ಬಹುಶಃ ಇವತ್ತು ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಹೋಗುವಂಥದ್ದು. ಟೆಂಪರರಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಟೆಂಪರರಿ ಮತ್ತು ಅಲ್ಲಿ ದುಡ್ಡು ಖರ್ಚು ಮಾಡಿದರೆ ನಾಳೆ ಕೆಲಸ ಹೋದರೆ ಈ ಕೆಲಸ ಯಾಕೆ ಮಾಡಿದಿರಿ, ದುಡ್ಡು ಯಾಕೆ ವೇಸ್ಟ್ ಆಯ್ತು ಅಂತ ಬರ್ತದೆ. ಸೊ ಈಗ ಅಲ್ಲಿ ಸಮಸ್ಯೆ ಬಂದುಬಿಟ್ಟಿದೆ. ಅದು ಪ್ರಕೃತಿಯ ನಿಯಮ. ಕಡಲು ಕೊರತೆ ಇದ್ದಲ್ಲಿ ನಮ್ಮ ಕೈಯಲ್ಲಿ, ಯಾರ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ನೀವು ಕರೆಕ್ಟಾಗಿ ಮಾಡಿದರೂ ಕೂಡ ನಾಳೆ ಮತ್ತೆ ಇಲ್ಲಿ ಹೊಡಿತದೆ ಅಂತೇಳಿ ಕಡಲು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಲ್ಲಿ ಪ್ರಯತ್ನ ಇವತ್ತು ಆಗಬೇಕು. ದೊಡ್ಡ ಮಟ್ಟದ ಕೆಲಸ ಇವತ್ತಿನ ನಾಳೆ ಒಂದೇ ದಿವಸದಲ್ಲಿ ಆಗೋದು ಕೂಡ ಇಲ್ಲ. ಅದಕ್ಕಾಗಿ ಇಷ್ಟು ವರ್ಷ ತೊಂದರೆ ಆಗಿದೆ. ಇನ್ನೊಂದು ವರ್ಷ ಖಂಡಿತವಾಗಿ ಸ್ವಲ್ಪ ಮಟ್ಟದ ತೊಂದರೆ ಒಂದು 15 ದಿವಸ ಹಾಗೆ ಆಗ್ತದೆ. ಅಟ್ಲೀಸ್ಟ್ ನಾವು ಈಗ ಪ್ರಾರಂಭ ಮಾಡಿದರೆ ಮುಂದಿನ ಮಳೆಗಾಲ ಮುಂಚೆ ಒಂದು ಶಾಶ್ವತವಾದ ಕೆಲಸ ಅಲ್ಲಿ ಆಗ್ತದೆ ಹೇಳಲಿಕ್ಕೆ ನಾನು ಇದೆ. ರಸ್ತೆ ಮಾಡಿ ಅದು ಹೋಗೋದ ರೀತಿ ಆಗಬೇಕಾದಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಆದರೆ ಮಾತ್ರ ಸಾಧ್ಯ. ಅದು ಫಸ್ಟ್ ಪರ್ಮನೆಂಟ್ ಸ್ಟ್ರಕ್ಚರ್ಗೆ ನಾವು ಇವತ್ತು ಅದನ್ನು ಮೈಂಡ್ ಅಪ್ಲೈ ಮಾಡಿಕೊಂಡು ಪರ್ಮನೆಂಟ್ ಸ್ಟ್ರಕ್ಚರ್ ಆದ ನಂತರ ಆಟೋಮ್ಯಾಟಿಕ್ ಎಲ್ಲ ಡೆವಲಪ್ಮೆಂಟ್ ಕೆಲಸ ಆಗ್ತದೆ. ಮ್ಯಾಟ್ರ್ ಆಫ್ ಟೈಮ್. ಇಷ್ಟು ವರ್ಷ ತಾಳ್ಮೆಯಿಂದ ಇದ್ದಾರೆ, ಈ ವರ್ಷ ಕೂಡ ಖಂಡಿತವಾಗಿಯೂ ಇರ್ತಾರೆ. ನಮ್ಮದು ಕಡಲ ಕೊರತೆಯಲ್ಲಿ ಆಗೋದು ಬೇಡ ಅಂದರೆ ನಮ್ಮಲ್ಲಿ ದೇವರ ಪ್ರಾರ್ಥನೆ. ಇದು ದೇವರ ಕಂಟ್ರೋಲಲ್ಲಿ ಇದೆ ಕೊರತೆ ನಮ್ಮ ಯಾರ ಕೈ. ಅನುದಾನ ನಾನು ಬಿಡುಗಡೆ ಮಾಡಿದ್ದೇನೆ. ಉಳ್ಳಾಲದ ಮೀನುಗಾರರಿಗೆ ಮಂಗಳೂರು ನಗರಕ್ಕೆ ಹೋಗಿ ಮಂಗಳೂರು ಬಂದರಿಗೆ ತುಂಬ ಕಷ್ಟ ಆಗ್ತದೆ. ಮತ್ತು ಉಳ್ಳಾಲದಲ್ಲಿ ಸಣ್ಣ ಸಣ್ಣ ಮೀನುಗಾರ ಇರುವುದಲ್ಲದೆ ದೊಡ್ಡ ದೊಡ್ಡ ಬೋಟಿನ ಭಾಳಷ್ಟು ಕಡಿಮೆ. ಆದ ಕಾರಣ ಇಲ್ಲಿ ಜಾಗ ಸೆಲೆಕ್ಟ್ ಮಾಡಿಕೊಂಡು ಅದು ಪ್ರಯೋಜನ ಆಗುವ ರೀತಿಯಲ್ಲಿ ಮುಂದಿನ ದಿನಗಳ ದೊಡ್ಡ ಮಟ್ಟ ಪರಿವರ್ತನೆ ಆಗಲಿಕ್ಕೆ ಬೇಕಾಗುವಂಥ ವಾತಾವರಣದಲ್ಲಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗ ಗುರುತಿಸ್ಕೊಳ್ತಾರೆ. ಜಾಗ ಗುರುತಿಸಿದ ತಕ್ಷಣ ಅದನ್ನು ನಾವು ಟೆಕ್ಸಿದನೆಲ್ಲ 12,96,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಬಂದು ನೋಡಿದ್ದಾರೆ. ಇವತ್ತು ಟೆಂಡರ್ ಕರೀತಾರೆ, ಕೆಲಸ ಪ್ರಾರಂಭ ಆಗ್ತದೆ. ಅಲ್ಲಿ ಕೂಡ ನಮಗೆ ಸ್ಥಳದೊಂದು ಸಮಸ್ಯೆ ಇದೆ. ಈ ಬರುವಂಥ ಒಂದು ಪಿಲ್ಲರ್ ಅದು ಪ್ರೈವೇಟ್ ಲ್ಯಾಂಡಲ್ಲಿ ಬರ್ತಾರೆ, ಅವ್ರು ನಮಗೆ ಸಹಕಾರ ಕೊಡಬೇಕಲ್ಲಿ. ಅದು ಕೊಟ್ಟು ಕಲ್ಲಾಪಿಯಿಂದ ನಾನು ಸಚ್ಪ ತನಕ ನದಿ ಬದಿಯಲ್ಲಿ ರಸ್ತೆ ನಿರ್ಮಾಣ ಯೋಜನೆ ಇದೆ. ಸುಮಾರು 160 ಕೋಟಿ ರೂಪಾಯಿಯ ಯೋಜನೆ. ಇದು ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂಥದ್ದು. ಮತ್ತು ಟೂರಿಸಮ್ಗೆ ಮತ್ತು ಗ್ರಾಮೀಣ ಮಟ್ಟ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತದೆ ತನ್ನಿಂತಾನೆ. ಅದಕ್ಕಾಗಿ 60 ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ಮುಂದಿನ ಈ ಕೆಲಸ ಆಗುವಾಗ ಮುಂದೆ ಹಂತವಾಗಿ ಇದು ಒಂದು ವರ್ಷದ ಪ್ರೋಗ್ರಾಮ್ ಅಲ್ಲ, ಇದು 5-6 ವರ್ಷದ ಪ್ರೋಗ್ರಾಮ್. ವರ್ಷಕ್ಕೆ 20-25 ಕೋಟಿ ಅಂತ ನಾವು ಮಾಡಿಕೊಂಡು ಹೋದರೆ 5-6-8 ವರ್ಷಗಳಲ್ಲಿ ಈ ಕೆಲಸ ಮುಗೀತದೆ. ಸೊ ನಾವು ಪ್ರಾರಂಭ ಮಾಡ್ತೇವೆ. ನಾಳೆ ಮತ್ತು ಮುಖ್ಯಮಂತ್ರಿಗಳು ಬೆಳಿಗ್ಗೆ ಮಧ್ಯಾಹ್ನ DC ಆಫೀಸ್ ಮತ್ತು ಊರು ಕಾರ್ಯಕ್ರಮ ಇದ್ದ ಕಾರಣ ನಾವು ಅದನ್ನು ನೆಕ್ಸ್ಟ್ ಮುಂದೆ ಹಂತಕ್ಕೆ ನಾವು ಚಾಲನೆ ಕೊಡ್ತೇವೆ. ಯಾವುದೇ ಉಳ್ಳಾಲದಕ್ಕೆ ಸುಮಾರು 1,000 ಅಧಿಕ ಕೋಟಿ ರೂಪಾಯಿಯ ನಾವು ಏನೆಲ್ಲ ಕೆಲಸ ನಾವು ಹೇಳಿದ್ದೇವೆ
ಅದಕ್ಕೆ ನಾವು ಸ್ಯಾಂಕ್ಷನ್ ಮಾಡಿ ಇನ್ನು 2 ವರ್ಷ ಪೂರ್ಣಗೊಳ್ಳಲಿಕ್ಕಿದೆ. ಇದೆಲ್ಲದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಒಂದು ಕೃತಜ್ಞತೋತ್ಸವ, ಒಂದು ಜನರ ಒಂದು ಕೃತಜ್ಞತೆಯಲ್ಲಿ ಮುಖ್ಯಮಂತ್ರಿ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ.